ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ಸ್ಪೆಷಲ್ ಡೇ, ನನ್ನ ದೊಡ್ಡ ಮಗನ ಬರ್ಡೇ, ಡಿಸೆಂಬರ್ 17th. ಸೊ ಸಣ್ಣ ಮಟ್ಟಿನಲ್ಲಿ ಒಂದು ಬರ್ಡೇಯನ್ನು ನಾವು ಸೆಲೆಬ್ರೇಟ್ ಮಾಡಿದ್ದೇವೆ. ಯಾರೂ ಇಲ್ಲ, ನನ್ನ ಸಣ್ಣ ಮಗನ ಫ್ರೆಂಡ್ಸ್ ಮತ್ತು ನಾವು. ತುಂಬ ಜಾಲಿ ಅಂದರೆ ಹೇಗೆಂದರೆ ಮಕ್ಕಳು ನನ್ನ ಜೊತೆ ಜಾಸ್ತಿ ಮಿಂಗಲ್ ಆಗ್ತಾರೆ, ಜಾಸ್ತಿ ತುಂಬ ಅಂದರೆ ಅವರ ಒಂದು ಇದರಲ್ಲಿ ತುಂಬ ಖುಷಿ. ನಾನು ಮಕ್ಕಳಾಗ್ತೇನೆ. ಸೊ ತುಂಬ ಖುಷಿಯಲ್ಲಿ ನಾವು ಇವತ್ತು ಆ ಬರ್ಡೇಯನ್ನು ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡಿದ್ದೇವೆ. ಆ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ನಾನು ನನ್ನ ಮಕ್ಕಳ ಹತ್ರನೂ ತುಂಬ ಕ್ಲೋಸಾಗಿ ಫ್ರೆಂಡ್ಲಿಯಾಗಿಯೇ ಇರೋದು ಜಾಸ್ತಿ. ಯಾಕೆಂದರೆ ನನಗೂ ನನ್ನ ದೊಡ್ಡ ಮಗನಿಗೂ 17 years ಡಿಫ್ರೆನ್ಸ್, ನನ್ನ ಸಣ್ಣ ಮಗನಿಗೂ ನನಗೂ 21 years ಡಿಫ್ರೆನ್ಸ್. ಸೊ ಹಾಗಾಗಿ ನಮಗೆ ಜನ್ರೇಷನ್ ಗ್ಯಾಪ್ ಅಷ್ಟಿದ್ರು ನನಗೆ ಅದು ಗೊತ್ತಾಗೋದೇ ಇಲ್ಲ, ಯಾಕೆ ನಾವು ಅಷ್ಟು ಫ್ರೆಂಡ್ ಆಗಿದ್ದೇವೆ. ನನ್ನ ಮಕ್ಕಳ ಫ್ರೆಂಡ್ಸ್ ಕೂಡ ನನ್ನ ಜೊತೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಅಲ್ಲದೆ ಸ್ವಲ್ಪ ಭಯನೂ ಅವ್ರು ಪಡೋದು ನನಗೇನೆ ಸ್ವಲ್ಪ, ಹಾಗೆ ಅಷ್ಟೇ ಕ್ಲೋಸ್ ಆಗಿಯೂ ಇದ್ದಾರೆ ನನ್ನ ಜೊತೆ. ತುಂಬ ಖುಷಿ ಆಯಿತು ಇವತ್ತು, ಯಾಕೆಂದರೆ ಎಲ್ಲ ನನ್ನ ಮಕ್ಕಳ ಫ್ರೆಂಡ್ಸ್ ಸೇರಿಕೊಂಡು ನಾವೆಲ್ಲ ತುಂಬ ಅಂತ ಹೇಳೋದಿಲ್ಲ, ಸೊ ತಕ್ಕ ಮಟ್ಟಿಗೆ ಇವತ್ತು ಸೆಲೆಬ್ರೇಟ್ ಮಾಡಿದೆವು. ಎಲ್ಲಕ್ಕಿಂತ ಮುಖ್ಯ ಖುಷಿ ಅಲ್ವಾ? ಸೊ ಹಾಗಾಗಿ ಖುಷಿಯಿಂದ ಇವತ್ತು ಬರ್ಡೇನ ಸೆಲೆಬ್ರೇಟ್ ಮಾಡಿದೆವು ಅಂತ ಹೇಳ್ಬೋದು.
ಈ ಸಂದರ್ಭದಲ್ಲಿ itu canda top post beach feel dari ambil one and only mais babu alias karang apa ini kau memang punah ಈಗ ಒಂದು ಈ ಮಕ್ಕಳದ ಏನಂದ್ರೆ ಎಲ್ಲ ಬಡೆ ದಿನ ಒಂದ ಬೆನ್ನು ಹೋಗುತ್ತೆ, ಇಲ್ಲಾಂದ್ರೆ ಡ್ರೆಸ್ ಹಾಳಾಗುತ್ತೆ, ಇದೆರಡು ಇರುತ್ತೆ. ಯಾಕೆ ಹೇಳಿದ್ರೆ ಈ ಬಡೆ ದಿನ ಎಷ್ಟು ನಮ್ಗೆ ಎಷ್ಟನೇ ವರ್ಷದ ಬಡೆ ನೋಡಿ ಎಷ್ಟು ಪೆಟ್ಟು ತಿನ್ಬೇಕಾದ್ರೆ ಗುದ್ಬೇಕಂತ ಬೆನ್ನಿಗೆ ಗುದ್ದಿ ಬೆನ್ನಂತೂ ಲಗಡಿ ಹೋಗುತ್ತೆ. ಅದ್ರ ಮಧ್ಯೆ ಇವತ್ತು ನನ್ನ ಮಗನನ್ನು ಹಿಡ್ಕೊಂಡು ಎಲ್ಲ ಮಕ್ಕಳು ಸೇರಿ ಉಜ್ಜಾಲ ಎಣ್ಣೆ ಆಮೇಲೆ ಏನು ಹಿಟ್ಟು ಹಾಕಿ ಗೋಧಿ ಹಿಟ್ಟು ಏನೋ ಹಾಕಿದ್ದಾರೆ, ಆಮೇಲೆ ಹಾಳಾದ ಒಂದು 10 ಮೊಟ್ಟೆನೂ ಅವನ ತಲೆ ಮೇಲೆ ಮೈ ಮೇಲೆಲ್ಲ ಹೊಡೆದಿದ್ದಾರೆ. ಸ್ಮೆಲ್ ಅಂದ್ರೆ ಸ್ಮೆಲ್, ಅದು ಅಷ್ಟು ಸ್ಮೆಲ್. ನಾನು ಇಷ್ಟು ಬೇಡ ಹೇಳಿದ್ರು ಆಂಟಿ ವರ್ಷಕ್ಕೊಂದೇ ಸಲ ಬರ್ಡೇ ಬರೋದು, ಇವತ್ತು ಗಮ್ಮತ್ ಮಾಡುವ ಅಂತ ಹೇಳಿ ಮಾಡಿದ್ದಾರೆ. ಸೊ ಅವನಿಗೆ ಫಸ್ಟ್ ಟೈಮ್ ಈ ಎಕ್ಸ್ಪೀರಿಯನ್ಸ್. ನನ್ನ ದೊಡ್ಡ ಮಗನಿಗೆ, ನನ್ನ ಸಣ್ಣ ಮಗನಿಗೆ ಅದು ವರ್ಷಕ್ಕೊಂದ್ಸತಿ ಆಗ್ತಾನೆ ಇರುತ್ತೆ. ಬೆನ್ನು ಅವನು ಬರುವಾಗ ಒಂದು ರೀತಿ ಆಗಿ, ಯಾಕೆಂದ್ರೆ ಸಣ್ಣವನಿಗೆ ಸ್ವಲ್ಪ ಫ್ರೆಂಡ್ಸ್ ಜಾಸ್ತಿ ಅವನಿಗೆ, ದೊಡ್ಡವನು ಹಾಗಲ್ಲ. ನಮ್ಗೆ ಇರೋದು 2-3 ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಫ್ರೆಂಡ್ಸ್ ಇಲ್ಲ ಅವನಿಗೆ. ಹಾಗಾಗಿ ಸಣ್ಣ ಮಗನ ಫ್ರೆಂಡ್ಸೇ ಫ್ರೆಂಡ್ಸ್ ಆಗಿದ್ದಾರೆ, ಯಾಕೆಂದ್ರೆ ಟ್ಯೂಷನ್ಗೆ ಬರ್ತಾರೆ ಆ ಮಕ್ಕಳೆಲ್ಲ. ಹಾಗಾಗಿ ಅಣ್ಣ ಹೇಳಿಕೊಂಡು ಅವನನ್ನು ಕಂಡು ತುಂಬಾ ರೆಸ್ಪೆಕ್ಟ್ ಅವರಿಗೆ. ಹಾಗಾಗಿ ತುಂಬಾ ಖುಷಿ ಆಯ್ತು ನನಗೆ ಇವತ್ತು. ಖುಷಿಗಿಂತ ಈಗ ಬಾತ್ರೂಮ್ ನೋಡ್ಬೇಕು ಹೇಗೆ ಮಾಡಿ ಹಾಕಿದ್ದಾನೆ ಹೇಳಿ. ಮೊಟ್ಟೆ ಹಾಳದ ಮೊಟ್ಟೆ ಸ್ಮೆಲ್ ಅಂದ್ರೆ ಸ್ಮೆಲ್. ನಾನು ಅವ್ನ ಕೆಳಗೆ ಮೊಟ್ಟೆ ಹೊಡಿತಾ ಇರುವಾಗ ಹೀಟರ್ ಹಾಕಿ ಬಿಟ್ಟಿದ್ದೇನೆ ನೀರು ಕಾಯಿಸ್ಲಿಕ್ಕೆ. ಹಾಗಾಗಿ ಬಂದು ಸ್ನಾನ ಮಾಡ್ಕೊಂಡಿದ್ದಾನೆ. ಹೇಳ್ತಾ ಇದ್ದ 4 ಸತಿ ನಾನು ಸ್ನಾನ ಮಾಡ್ಕೊಂಡು ಅಷ್ಟು ಸ್ಮೆಲ್ ಬರ್ತಾ ಇತ್ತು ಅಂತ. ಹಾಗೆ ಮನೆಯೆಲ್ಲ ಉಜಾಲ ನಂದು. ಸೊ ಈ ತರಹ ಒಂದು ಬರ್ಡೇ ಇವತ್ತು ಸೆಲೆಬ್ರೇಟ್ ಆಯಿತು ನನ್ನ ಮನೆಯಲ್ಲಿ. ಸೊ ಅದನ್ನು ನಾನು ಈಗ ಅಪ್ಲೋಡ್ ಮಾಡ್ತೇನೆ ನೋಡಿ.
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮಧ್ಯಾಹ್ನದ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ನನ್ನ ಮಕ್ಕಳು ಇರಲಿಲ್ಲ, ಮತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಬೆಳಿಗ್ಗೆ ಏಳುವಾಗ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಸ್ವಲ್ಪ ಗೀ ರೈಸ್ ಮಾಡಿದೆ, ಹಾಗೆ ಕಬಾಬ್ ಮಾಡಿದೆ, ಚಿಕನ್ ಕಬಾಬು. ಆಮೇಲೆ ಚಿಕನ್ ತರುವಾಗ ಅಲ್ಲೊಂದು ತಮಾಷೆ ನೋಡಿ, ಚಿಕನ್ ತರುವಾಗ ಚಿಕನ್ ಕಬಾಬ್ ಪೌಡ್ರ್ ಹಾಕಲಿಕ್ಕೆ ಹೇಳಿದ್ದೇನೆ. ಅವರು ಚಿಕನ್ ಕಬಾಬ್ ಪೌಡ್ರ್ ಹಾಕೋ ಬದಲು ಚಿಕನ್ನ ಮಸಾಲ ಪೌಡ್ರ್ ಹಾಕ್ಕೊಟ್ಟಿದ್ದಾರೆ. ನಾನು ನೋಡಲಿಲ್ಲ, ಹಾಗೇನೆ ತಂದು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಇವತ್ತು ಪೌಡ್ರ್ ತೆಗೆದು ನೋಡ್ತೇನೆ, ಚಿಕನ್ ಕಬಾಬ್ ಮಾಡೋ ಹೇಳಿ ಅದು ಚಿಕನ್ ಕಬಾಬ್ ಪೌಡ್ರ್ ಬದಲಿಗೆ ಚಿಕನ್ ಮಸಾಲ ಬಂದಿದೆ. ಸೊ ನಾನೇ ಒಂದು ಪ್ರಿಪೇರ್ ಮಾಡಿ ಚಿಕನ್ ಕಬಾಬ್ ಮಾಡಿದೆ, ಚೆನ್ನಾಗಿತ್ತು ಅಂತ ಹೇಳಿದ್ರು ಮಕ್ಕಳು ಕೂಡ. ಚಿಕನ್ ಕಬಾಬ್ ಮಾಡಿದೆ, ಆಮೇಲೆ ಚಿಕನ್ ಒಂದು ಗ್ರೇವಿ ಟೈಪ್ ಮಾಡಿದೆ ಗೀ ರೈಸಿಗೆ. ಪಾಯಸ ಮಾಡಿದೆ, ಸ್ವೀಟ್ ಇರಲಿ ಅಂತ ಸ್ವಲ್ಪ ಪಾಯಸ ಮಾಡಿದೆ. ಸೊ ಅದು ಇವತ್ತಿನ ಸ್ಪೆಷಲ್ ಅಂತ ಹೇಳ್ಬೋದು. ತುಂಬ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ, ಈಗೆಲ್ಲ ಮಕ್ಕಳು ದೊಡ್ಡದಾಗಿದ್ದಾರಲ್ವಾ, ಸೊ ಹಾಗಾಗಿ ಗ್ರ್ಯಾಂಡ್ ಏನು ಮಾಡಿಲ್ಲ, ಯಾಕೆಂದರೆ ಅವರ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಏನಾದರೂ. ನನ್ನ ಮಗ ನನಗೆ ಮೊನ್ನೆ ಪಾರ್ಟಿಗೆ ಬೇರೆ ಕೊಟ್ಟಿದ್ದಾನೆ ಅಡ್ವಾನ್ಸ್ ಆಗಿ. ಮೊನ್ನೆ ಒಂದು ಔಟಿಂಗ್ ಹೋಗಿದ್ದೇವೆ ನಾವು, ಅಲ್ಲಿ ನನಗೆ ವೆಜ್ ಊಟ ತೆಗೆದು ಕೊಟ್ಟಿದ್ದಾನೆ. ಅಮ್ಮ ನಾನು ಇದು ನನ್ನ ಬರ್ತ್ಡೇದು ಅಂತ ಹೇಳಿ, ನಾನು ವೆಜ್ ಊಟ ಎಲ್ಲ ಆಗೋದಿಲ್ಲ, ನನಗೆ ನೀನು ನಾನ್ ವೆಜ್ ಊಟನೇ ತೆಗೆದುಕೊಡ್ಬೇಕು ಅಂತ ಸ್ವಲ್ಪ ಡಿಮಾಂಡ್ ಕೂಡ ಮಾಡಿದ್ದೇನೆ. ಸೊ ಹಾಗೆ ನಂದು ಮತ್ತು ನನ್ನ ಮಕ್ಕಳ ಒಂದು ರಿಲೇಷನ್, ತುಂಬ ಫ್ರೆಂಡ್ಲಿ ರಿಲೇಷನ್. ಅದಲ್ಲದೆ ನನ್ನ ಮಕ್ಕಳ ಫ್ರೆಂಡ್ಸ್ ಕೂಡ ನನಗೆ ತುಂಬ ಒಳ್ಳೆ, ನನ್ನ ಮಕ್ಕಳ ಥರನೇ ಅವರು. ಅಷ್ಟು ಪ್ರೀತಿ ಮಾಡ್ತಾರೆ, ಅಷ್ಟು ನನಗೆ ಸ್ವಲ್ಪ ರೆಸ್ಪೆಕ್ಟು ಕೊಡ್ತಾರೆ. ಹೆದರಿಕೆಯೂ ನನ್ನ ಮೇಲೆ ಅವರ ಪೇರೆಂಟ್ಸ್ಗಿಂತಲೂ. ಆಮೇಲೆ ನಿಮ್ಮ ಜೊತೆ ಸ್ವಲ್ಪ ದಿನ ಆಯಿತು, ಒಂದು 2-3 ದಿನ ಆಯಿತು, ಮಾತಾಡಲಿಕ್ಕೆ ಆಗಲಿಲ್ಲ ನನಗೆ. ಇನ್ನು ಕೆಲವಾರು ಕ್ಷೇತ್ರಗಳ ಬಗ್ಗೆ ಇರ್ಬೋದು, ಇನ್ನು ಕೆಲವಾರು ವಿಷಯಗಳ ಬಗ್ಗೆ ಇರ್ಬೋದು, ಅಥವಾ ಇನ್ನು ಕೆಲವು ರೆಸಿಪಿಗಳ ಬಗ್ಗೆ ನಾನು ಖಂಡಿತ ನಿಮ್ಮ ಜೊತೆ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೇನೆ. ಇವತ್ತಿನ ಸ್ಪೆಷಲ್ ಅಂದರೆ ಅದೇ ಬರ್ಡೇ. ಸೊ ಸಂಜೆ ಮಾಡಿದ್ವಿ, ಆಮೇಲೆ ಮಕ್ಕಳೆಲ್ಲ ನನ್ನ ಮಗ ಶೋರ್ಮ ತಂದು ಕೊಟ್ಟ. ಕೇಕ್ ಕಟ್ಟಿಂಗ್ ಆದ ನಂತರ ಶೋರ್ಮ ತಿಂದು ಎಂಜಾಯ್ ಮಾಡಿದರು. ಸೊ ಆ ವಿಡಿಯೋನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಸೊ ಟೋಟಲ್ ಆಗಿ ಹೇಳಬೇಕು ಅಂದರೆ ತುಂಬ ಖುಷಿಯ ಡೇ ಇವತ್ತು, ತುಂಬ ಖುಷಿ ಆಯಿತು. ಯಾಕೆಂದರೆ ಮಕ್ಕಳ ಜೊತೆ ನಾವು ಮಕ್ಕಳಾಗೋದಂದರೆ ತುಂಬ ಖುಷಿ ಅಲ್ವಾ, ಹಾಗಾಗಿ. ಸೊ ಇಷ್ಟೇ ನನ್ನ ಮತ್ತು ನನ್ನ ಮಕ್ಕಳ ರಿಲೇಷನ್ ಬಗ್ಗೆ ಹೇಳಬೇಕು ಅಂದರೆ ಅದೇ. ಜಾಸ್ತಿ ನಮಗೆ ಏಜ್ ಗ್ಯಾಪ್ ಇಲ್ಲದ ಕಾರಣ ಸೊ ನಾವು ಒಳ್ಳೆ ಫ್ರೆಂಡ್ಸ್. ನನ್ನ ದೊಡ್ಡ ಎಲ್ಲವನ್ನು ಶೇರ್ ಮಾಡ್ಕೊಳ್ತೇವೆ ನಾವು, ತಮಾಷೆಯಲ್ಲಿರ್ಬೋದು ಅಥವಾ ನಾವು ಸಮಸ್ಯೆಗಳಿರ್ಬೋದು, ಎಲ್ಲವನ್ನು ನಾವು ಶೇರ್ ಮಾಡ್ಕೊಳ್ತೇವೆ ಆ ಥರ. ಸಣ್ಣವನಿಗೂ ಹಾಗೆ, ನನಗೂ ಅವನಿಗೊಂದು 21 ಇಯರ್ಸ್ ಡಿಫ್ರೆನ್ಸ್. ಸಣ್ಣ ಮಗನಿಗೆ ನಾನು ಡೆಲಿವರಿ ಆಗೋ ಟೈಮಲ್ಲಿ ನನಗೆ 21 ಇಯರ್ಸ್ ಆಗಿತ್ತು. ಸೊ ಅವನು ಅಷ್ಟೇ. ಟೋಟಲ್ ಆಗಿ ನಾವು ಇರೋಷ್ಟು ದಿನ ಖುಷಿಯಿಂದ ಇರಬೇಕು ಅನ್ನೋ ಒಂದು ಪಾಲಿಸಿಯನ್ನು ನಾನು ನನ್ನ ಜೀವನದಲ್ಲಿ ಸ್ವಲ್ಪ ಅಳವಡಿಸ್ಕೊಂಡಿದ್ದೇನೆ. ಹಾಗಾಗಿ ಬರೋದೆಲ್ಲ ಬಂದೇ ಬರುತ್ತೆ, ಕಷ್ಟ ಇರಲಿ ನೋವಿರಲಿ ಎಲ್ಲ ಪ್ರತಿಯೊಬ್ಬರಿಗೂ ಇದೆ ಅದು. ಹಾಗಾಗಿ ಇದ್ದಷ್ಟು ದಿನ ನಾವು ಖುಷಿಯಿಂದ ಇರೋಣ ಅಂತ ಅನ್ನುವಂಥ ಒಂದು ಆಸೆ ನಂದು. ಹಾಗಾಗಿ ನಾನು ಇವತ್ತಿನ ದಿನವನ್ನು ತುಂಬ ಎಂಜಾಯ್ ಮಾಡಿದೆ. ಸಂಜೆ ಹೊತ್ತಲ್ಲಿ ತುಂಬ ಗಮ್ಮತ್ತಾಯಿತು, ಎಲ್ಲ ಮಕ್ಕಳು ಬಂದರು. ಸೊ ಹಾಗಾಗಿ ಸೊ ಆ ವಿಡಿಯೋವನ್ನು ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದೊಂದು ನನ್ನ ಮಗನಿಗೆ, ನನ್ನ ಮಗಳು ಅಂದರೆ ಅವಳು ಅದಿತಿ ಅಂತ ನಮ್ಮ ಟ್ಯೂಷನ್ಗೆ ಬರ್ತಾಳೆ, ನನ್ನ ಸಣ್ಣ ಮಗನ ಫ್ರೆಂಡ್. ಅದಕ್ಕಿಂತ ನನ್ನ ಮಗಳು ಅಂತ ಹೇಳ್ಬೋದು. ಅವಳು ಕೊಟ್ಟ ಗಿಫ್ಟ್ ಅವಳ ಅಣ್ಣನಿಗೆ. ನೋಡಿ, ಬರ್ತ್ಡೇ ಗಿಫ್ಟ್ ಅಂತ ಕೊಟ್ಟಿದ್ದಾಳೆ, ತುಂಬ ಪ್ರೀತಿಯಿಂದ ಕೊಟ್ಟಿದ್ದಾಳೆ ಅಣ್ಣನಿಗೆ. ತುಂಬ ಇಷ್ಟ ಆಯಿತು ನನಗೂ, ಅಣ್ಣನಿಗೂ ಇಷ್ಟ ಆಯಿತು, ಅಶ್ವನಾಥ್ಗೂ ಇಷ್ಟ ಆಯ್ತಂತೆ ಈ ಗಿಫ್ಟ್. ಈ ಮೂಲಕ ನಾನು ನಿಮಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ಯು ಅಜ್ಜಿ. ಇವತ್ತು ಮಧ್ಯಾಹ್ನ ಜಾಸ್ತಿ ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ. ಇವತ್ತು ಮಧ್ಯಾಹ್ನ ನಾನು ಏನು ಮಾಡಿದೆ ಅಂದರೆ